ಸುದ್ದಿಗೊಂಚಲಿಗೆ ಸ್ವಾಗತ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ವತಿರ್ದು ಗ್ರಾಮಾಭಿವೃದ್ಧಿ ಯೋಜನೆದ ಸ್ವಸಹಾಯ ಗುಂಪುಲದ ಸದಸ್ಯರಿಗೆ 500 ಕೋಟಿ ರೂಪಾಯಿದ ಲಾಭಾಂಶನ ಕೇಂದ್ರ ವಿತ್ತ ಸಚಿವರು ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಶ್ರೀ ಕ್ಷೇತ್ರದ ಅಮೃತ ವರ್ಷಿಣಿ ಸಭಾಂಗಣದ ಗುರುವಾರ ಕಾಂಡೆ ವಿತರಣೆ ನಡಪಾದು ಗ್ರಾಮಾಭಿವೃದ್ಧಿ ಯೋಜನೆ ಜನಕುಲ್ನ ನಾಡಿ ಮಿಡಿತ ಆದುಂಡು ಪಡೆದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ವತಿರ್ದು ಗ್ರಾಮಾಭಿವೃದ್ಧಿ ಯೋಜನೆದ ಸ್ವಸಹಾಯ ಸಂಘದ ಸದಸ್ಯರಿಗೆ ಲಾಭಾಂಶ ವಿತರಣೆ ಕಾರ್ಯಕ್ರಮನ ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಂಗಣದ ಗುರುವಾರ ನಡಪಾಯಿರು. 500 ಕೋಟಿ ರೂಪಾಯಿ ಲಾಭಾಂಶ ವಿತರಣೆ ಮಾಡ್ತದ ಪಾತೆರ್ನ ಕೇಂದ್ರ ಹಣಕಾಸು ಸಚಿವರು ನಿರ್ಮಲಾ ಸೀತಾರಾಮನ್ ಪೊಂಚೋಲಿನ ಸಶಕ್ತೀಕರಣದ ಒಟ್ಟಿಗೆ ಸ್ವಯಂ ಉದ್ಯೋಗ ಕಲ್ಪಿಸಾದ ತಂಕ್ಲು ಉತ್ಪಾದಿಸಾವನ ಉತ್ಪನ್ನಲೆಗೆ ಮಾರುಕಟ್ಟೆ ಒದಗಾವನ ಮೂಲಕ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇನಿ ಗ್ರಾಮೀಣ ಜನಕ್ಲೆಗೆ ಅಗತ್ಯವಾದ ಬೋಡಾತಲು. ಕೇಂದ್ರ ಸರ್ಕಾರ ಸೇರಿದಂಚ ದೇಶದೊರ್ಮೆ ಹೊಸ ಯೋಜನೆಗಳನ್ನು ಸುರುಮಲ್ಪನೆದ ದುರ್ಮು ಧರ್ಮಸ್ಥಳದ ಯೋಜನೆಯನ್ನು ಪ್ರಾಯೋಗಿಕವಾದ ಅಧ್ಯಯನ ಮಲ್ಪುಂಡು ಪಂಡ ತೆರಿಪಾಯರು. Want to elaborate on this, but 2047, 100 years after we have come out of imperial rule, British rule, and some other parts of the country, Portuguese rule, Dutch rule, French rule, everybody ruled over us, left us impoverished, but today we rule ourselves in our republic. And in that, when you have organizations which realize that lost time will have to be gained, what are people lost in terms of their own efficiencies, their own capacities, their own ability to perform for the welfare of their families, all that was lost. If I'm right, more than 40 million people of India, particularly of the Bengal region, died of even famine without food. Today, nearly 80 years after that, that was in 44, I think, 1944. Today, every part of India produces enough grains to feed itself and even to export. There are parts of India where more pulses can be grown. We need to consume more proteins, more pulses will have to be grown. There is a shortage of pulses growing in India. Karnataka leads in pulse cultivation. But even then, there is a need for greater coordination in rural development. Farmers should get better returns. Farmers need to be supported. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆರು ಗುರುಕಾರ್ಯ ವಹಿಸಿದ್ದು ನಿರ್ಮಲಾ ಸೀತಾರಾಮನ್ ದೇಶದ ಆರ್ಥಿಕ ಮಂತ್ರಿಯಾದ ನಮ್ಮ ಪ್ರತಿ ಇಲ್ಲದ ಪೊಂಜೋಕ್ಲೆನು ಆರ್ಥಿಕ ಮಂತ್ರಿಯಾದ ಮಲ್ತದ ಯೋಜನೆಡು 55 ಲಕ್ಷದ ನಟು 34 ಲಕ್ಷ ಪಂಡ 82% ಪೊಂಜೋಲೆ ಉಳ್ಳೇರು ವಿಶ್ವಡು ಏರ್ಲ ಈತ್ ಮಲ್ಲ ಮಟ್ಟಡು ಸ್ವಸಹಾಯ ಸಂಘದಡಿಟ್ಟು ಲಾಭಾಂಶ ವಿತರಿಸಾಯರೆ ಸಾಧ್ಯ ಇಚ್ಚು ಪಂಡ ತೆರಿಪಾಯರು. ಹೆಣ್ಮಕ್ಳು ಬಂದಾಗ ನಾನು ಕೇಳಿದ್ದೇನೆ, ನಿಮಗೆ ರೂಪಾಯಿ ಲೆಕ್ಕ ಮಾಡಲಿಕ್ಕೆ ಗೊತ್ತಾಗುತ್ತೆ ಅಂತೇಳಿ. ಯಾಕಂದರೆ ಸಂಗ್ರಹ ಪ್ರತಿ ವಾರ ಸಂಗ್ರಹ ಮಾಡಬೇಕು. ಸಂಗ್ರಹ ಮಾಡುವಾಗ ಒಂದೊಂದು ವಾರಕ್ಕೆ ಒಬ್ಬರು ಅಧ್ಯಕ್ಷರಾಗ್ತಾರೆ. ಆ 10,000 1 ಲಕ್ಷ 2 ಲಕ್ಷ ರೂಪಾಯಿ ಹಣ ಅವರ ಕೈಲಿ ಇರ್ತದೆ. ನಿಮಗೆ ಲೆಕ್ಕ ಮಾಡಲಿಕ್ಕೆ ಗೊತ್ತು. ನನಗೆ ಅವರು ನೋಟು ಪರೀಕ್ಷೆ ಆಗುತ್ತೆ ಅನ್ನೋದು ನನಗೆ ಆಸೆ ಆಗುತ್ತೆ. ಯಾಕೆ 2,000 ರೂಪಾಯಿ ನೋಟು, 500 ರೂಪಾಯಿ ನೋಟು, 100 ರೂಪಾಯಿ ನೋಟು ಬೇರೆ ಬೇರೆ ಮಾಡಿ ಲೆಕ್ಕ ಮಾಡೋದು. ಈಗ ನೋಡಿದ್ರೆ ಎಲ್ಲ ಹೆಣ್ಮಕ್ಳು ಕೂಡ ಸರಿಯಾಗಿ ಲೆಕ್ಕ ಮಾಡಿ ಅದರ ಬ್ಯಾಂಕಿಗೆ ಬಂದಿರ್ತಾರೆ. ಅಂದರೆ ಅಕ್ಷರ ಜ್ಞಾನ ಇಲ್ಲದೇ ಇದ್ರು ಕೂಡ, ಶಾಲೆಗೆ ಹೋಗದೇ ಇದ್ದರೂ ಕೂಡ ವ್ಯವಹಾರ ಜ್ಞಾನ ಎಲ್ಲ ಹೆಣ್ಮಕ್ಳಿಗಿದೆ. ಹಾಗಾಗಿ ಎಲ್ಲ ಹೆಣ್ಮಕ್ಳು ವ್ಯವಹಾರದಲ್ಲಿ ಬುದ್ಧಿವಂತರಿರ್ತಾರೆ. ಮಕ್ಕಳನ್ನು ಹೇಗೆ ಯಾವ ಶಾಲೆ ಕಲಿಸಬೇಕು, ಎಷ್ಟು ಕಲಿಸಬೇಕು, ಅವಳಿಗೆ ಹೇಗೆ ಮದುವೆ ಆದಮೇಲೆ ಅವಳು ಹೇಗಿರಬೇಕು ಎಲ್ಲ ನಿಮಗೆ ಗೊತ್ತಿರೋದ್ರಿಂದ
ಈ ಹೆಣ್ಮಕ್ಳಿಗೆ ಮಾರ್ಗದರ್ಶನ ಕೊಡತಕ್ಕಂಥ ಶಕ್ತಿ ಹೆಣ್ಮಕ್ಳಿಗೆ ಬಂದಿರೋದ್ರಿಂದ ಇವತ್ತು ಇಡೀ ಮನೆ ಸಂಸಾರ ನೆಮ್ಮದಿಯಾಗಿದೆ. ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸಿ ಇನ್ನೊಮ್ಮೆ ನಮ್ಮ ಎಲ್ಲ ಕಾರ್ಯಕರ್ತರನ್ನು ಅಭಿನಂದಿಸಿ ಭಾಳ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸ್ತಾ ಇದ್ದೀರಿ. ಇನ್ನೊಮ್ಮೆ ನಡೆಸಿದ್ದಲ್ಲಿ ಇಲ್ಲಿ ನಮ್ಮ ಸಂಸದರು ಮತ್ತು ಶಾಸಕರು ಮತ್ತು MLC ಅವರೆಲ್ಲ ಬಂದರೆ ಅವರಿಗೆಲ್ಲ ಅಭಿನಂದನೆ ಸಲ್ಲಿಸಿ ಮಾನ್ಯ ಮಂತ್ರಿಗಳು ಈ ಸಮಯವನ್ನು ಪ್ರತ್ಯೇಕವಾಗಿ ಗಮನಿಸಿ ಇಲ್ಲಿಗೆ ಬಂದು ನಿಮ್ಮ ಸಂತೋಷದಲ್ಲಿ ಅವರು ಭಾಗವಹಿಸಿದ್ದಾರೆ. ಅವರು ಹೇಳಿದರೆ ನಿಮಗೆ ಸಿಕ್ತು ಅಂತ. ಆಗ ಅವರು ನಿಮ್ಮ ಸಂತೋಷದಲ್ಲಿ ಅವರು ಭಾಗಿಯಾಗಿದ್ದಾರೆ. ಅವರಿಗೆ ತುಂಬ ಹೆಮ್ಮೆ ಸಂತೋಷ ಅಂದರೆ ಇಷ್ಟು ನಮ್ಮ ಹೆಣ್ಣುಮಕ್ಕಳು ಬುದ್ಧಿವಂತರಾಗಿದ್ದಾರೆ, ಇಷ್ಟು ಹಣ ಉಳಿತಾಯ ಮಾಡಿದ್ದಾರೆ, ಇಷ್ಟು ಹಣ ಅವರು ಸದ್ಬಳಕೆ ಮಾಡಿದ್ದಾರೆ ಅನ್ನೋದವರಿಗೆ ಸಂತೋಷ. ಅವರಿಗೆ ಸದ್ಬಳಕೆ ಮಾಡಿ ಯಾರು ಕೂಡ ಸಂಘದ ಹಣವನ್ನು ಉದ್ದೇಶಕರಿಗೆ ನಾನು ಹೇಳ್ತೇನೆ, ಮದುವೆ ಮಾಡಿ ನೋಡು ಮನೆ ಕಟ್ಟಿ ನೋಡೋದು ಗಾದೆ ಇದೆ. ಯಾಕೆಂದರೆ ಮನೆ ಕಟ್ಟು ಮನೆ ಮತ್ತು ಮದುವೆ ನಿಮ್ಮನ್ನೇ ನಮ್ಮ ಇನ್ವಿಟೇಷನ್ ತೆಗೆದುಕೊಂಡು ಕುಂದಾಪುರದ ಕಡೆಯವರು ಭಟ್ಕಳ ಕಡೆಯವರು ಎರಡು ಇದೆ. ಮನೆ ಕಟ್ಟಿದ ಆಹ್ವಾನವೂ ಇದೆ. ದೇಶದ ನಬಾರ್ಡ್ ಅಧ್ಯಕ್ಷರು ಶಾಜಿ ಕೆವಿ, ಜ್ಞಾನ ವಿಕಾಸ ಕಾರ್ಯಕ್ರಮದ ಅಧ್ಯಕ್ಷರು ಹೇಮಾವತಿ ವಿ ಹೆಗಡೆ, ಸಂಸದರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಶಾಸಕರು ಹರೀಶ್ ಪೂಂಜಾ, ವಿಧಾನ ಪರಿಷತ್ ಸದಸ್ಯರು ಕೆ ಪ್ರತಾಪ್ ಸಿಂಹ ನಾಯಕ್ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಡಿ ಸುರೇಂದ್ರ ಕುಮಾರ್, ಸುಪ್ರಿಯಾ ಹರ್ಷೇಂದ್ರ ಕುಮಾರ್, ಡಿ ಶ್ರೇಯಸ್ ಕುಮಾರ್ ಅಂಚನೆ ಬೇತೆ ಬೇತೆ ಪಾಲುದಾರ ಬ್ಯಾಂಕ್ದ ಮುಖ್ಯಸ್ಥರು ಕಾರ್ಯಕ್ರಮದ ಮುತಾನ್ ಕೇಳಿದ್ದರು. SKDRDP ಸಿಇಒ ಅನಿಲ್ ಕುಮಾರ್ SS ಪ್ರಾಸ್ತಾವಿಕವಾದ ಪಾತಿರಿಯರು. ಮುಖ್ಯ ಹಣಕಾಸು ಅಧಿಕಾರಿ ಶಾಂತಾರಾಮ್ ಆರ್ಪೈ ಸಭೆ ಸುಧಾರಿಕೆ ಮಂತರು. ಸಮುದಾಯ ವಿಭಾಗದ ಪ್ರಾದೇಶಿಕ ನಿರ್ದೇಶಕರು ಆನಂದ ಸುವರ್ಣ ಸೊಲ್ಮೆ ಸಂದಾಯರು.